ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯ ಲಿಫ್ಟ್ ಇಂದು ಬೆಳಗ್ಗೆ ಏಕಾಏಕಿ ಜಾಮ್ ಆಗಿದ್ದು ಸ್ವೀಪರ್ ಒಬ್ಬರನ್ನ ರಕ್ಷಣೆ ಮಾಡಿದ ಘಟನೆ ನಡೆದಿದೆ. ಬಹುತೇಕ ಮಂದಿ ಇಂದು ಬೆಳಗ್ಗೆ ಕೆಲಸಕ್ಕೆ ಹಾಜರಾಗಲು ತರಾತುರಿಯಲ್ಲಿ ಲಿಫ್ಟ್ ಕಡೆಗೆ ಬಂದಿದ್ದು ಕಚೇರಿಯ ಸ್ವೀಪರ್ ಲಿಫ್ಟ್ ಏರಿದ್ರು. ಆದರೆ ಅದಾಗಲೇ ಲಿಫ್ಟ್ ಜಾಮ್ ಆಗಿ ಅದರೊಳಗೆ ಸುಮಾರು 40 ವರ್ಷದ ವೀಣಾ ಎಂಬುವರು ಸಿಲುಕಿಕೊಂಡಿದ್ರು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಹೈಡ್ರೋಲಿಕ್ ಸಪರೇಟರ್ ಡಿವೈಸ್ ಅಳವಡಿಸಿ ಲಿಫ್ಟ್ ತೆಗೆದು ವೀಣಾರನ್ನ ರಕ್ಷಣೆ ಮಾಡಿದ್ದಾರೆ.